ಕೋಸ್ಟಲ್ ವುಡ್ನ ಬಹುನಿರೀಕ್ಷಿತ ಚಿತ್ರ ರಡ್ಡಿ ಎಕ್ರೆ. ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾಯ್ತಾ ಇದ್ದ ಅಭಿಮಾನಿಗಳ ಪ್ರಶ್ನೆಗೆ ಇದೀಗ ಉತ್ತರ ಸಿಕ್ಕಿದೆ. ಹಾಗಾದ್ರೆ ಯಾವಾಗ ಸಿನಿಮಾ ಬಿಡುಗಡೆ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಎಸ್, ತುಳುನಾಡಿನಾದ್ಯಂತ ಅಭಿಮಾನಿಗಳು ಭಾರಿ ಕುತೂಹಲದಿಂದ ಕಾಯ್ತಾ ಇರೋ ಸಿನಿಮಾ ಅಂದ್ರೆ ರಡ್ಡಿ ಎಕ್ರೆ. ಅಂತೂ ಸಿನಿಮಾ ಯಾವಾಗ ರಿಲೀಸ್ ಅನ್ನೋ ಪ್ರಶ್ನೆಗೆ ಚಿತ್ರತಂಡ ಉತ್ತರ ನೀಡಿದೆ. ಹೌದು, ಜನವರಿ 10, 2020ರಂದು ರಡ್ಡಿ ಎಕ್ರೆ ತುಳು ಚಿತ್ರ ಕರಾವಳಿಯಾದ್ಯಂತ ಅದ್ಧೂರಿಯಾಗಿ ಬಿಡುಗಡೆಯಾಗಲಿದೆ. ಒಂದ್ಸಲ ಡಿಸೆಂಬರ್ ಮನ್ಪಿ, ಒಂದ್ಸರ್ತಿ ಜನವರಿ ಮನ್ಪಿ, ಎಂಜಾಯ್ ನನ್ಗೆ ಗೊತ್ತುಜಿ ನಮ್ಮ ತುಮಿ ನತಮಲ ಎಲ್ಲ ರಿಲೀಸ್, ಇನಿ ರಿಲೀಸ್, ಜನವರಿ ರಿಲೀಸ್, ಫೆಬ್ರವರಿ ರಿಲೀಸ್. ಈ ಸಲ 2020 ಇರುವಾಗ ರಿಲೀಸ್ ಈ ಸಲ 2020 ಇರುವಾಗ ಕಾಸು ತೊಂದ್ರೆ ಗೊತ್ತುಂಟ ರಿಲೀಸ್ ಪಣಿಯಾರೆ ಬಿಡ್ಲಿ. 2020 ಇರುವಾಗ ಜನವರಿ 10ಕ್ಕೆ ಎಂಕುಲು ರಡ್ಡೆ ಎಕ್ರೆ ರಿಲೀಸ್ ಮಾಡ್ತಂದಿಲ್ಲ. ಸೌತ್ ಕೇಂದ್ರ ಸೌತ್ ಕೇಂದ್ರ ಉಡುಪಿ ಡಿಸ್ಟಿಕ್ ಮಾತ ಟಾಕೀಸ್ಗಳ ಒಟ್ಟಿಗೆ ರಿಲೀಸ್ ಆಗುಂಟು. ಮಾತೆಲ್ಲ ದಯವಂತದ್ದು ಪಿಕ್ಚರ್ ಸರ್ವಧರ್ಮದ ಮಾತ ಅಭಿಮಾನಿಗಳ ದಯವಂತದ್ದು ಪಿಕ್ಚರ್ ಒಟ್ಟಿಗೆ ನಮ್ಮ ಮಾತೆರ್ಲ ಪಣ್ಲೆಕನೆ ಮಾತೆರ್ಲ ಬರ್ತದೆ ಟಾಕೀಸ್ ಇರ್ತಲ್ಲ ಅವೇ ಟಾಕೀಸ್ ಇರ್ತಲ್ಲ ನಂಗೆ ನೀನು ದುಮ್ಮೆ ಮಂತೋಲಿ ನೆಟ್ ಪೇಮೆಂಟ್ ಇಚ್ಚೆ ಪೋಯಿನ ಚಿತ್ರವನ್ನ ನಟನೆ ಮತ್ತು ನಿರ್ದೇಶನದಲ್ಲಿ ಸೈ ಎನಿಸಿಕೊಂಡಿರುವ ವಿಸ್ಮಯ ವಿನಾಯಕ ನಿರ್ದೇಶನ ಮಾಡಿದ್ದಾರೆ. ಸಂದೇಶ್ ರಾಜ್ ಮತ್ತು ರೋಷನ್ ಕೋಡಿಕಲ್ ಚಿತ್ರದ ನಿರ್ಮಾಪಕರಾಗಿದ್ದಾರೆ. ಇನ್ನು ಚಿತ್ರಕ್ಕೆ ಕಿಶೋರ್ ಶೆಟ್ಟಿ ಸಂಗೀತ ನಿರ್ದೇಶಿಸಿದ್ದು, ಇವರು ಈ ಮೊದಲು ಪಿಲಿಬೈಲ್ ಯಮುನಕ್ಕ ಹಾಗೂ ಮೈ ನೇಮ್ ಇಸ್ ಅಣ್ಣಪ್ಪ ಚಿತ್ರದಲ್ಲೂ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಮಂಜುಶ್ರೀ ಕಾರ್ತಿಕೇಯ ಸಂಗೀತ ನೀಡಿದ್ರೆ, ನಿರ್ದೇಶಕ ವಿಸ್ಮಯ ವಿನಾಯಕ ಮತ್ತು ಶಶಿರಾಜ್ ಕಾವೂರು ಸಾಹಿತ್ಯ ಬರೆದಿದ್ದಾರೆ. ಚಿತ್ರದಲ್ಲಿ ಪೃಥ್ವಿ ಅಂಬರ್ ನಾಯಕನಾಗಿ ನಟಿಸಿದ್ರೆ, ಇನ್ನು ಇವರಿಗೆ ಜೋಡಿಯಾಗಿ ನಿರೀಕ್ಷಾ ಶೆಟ್ಟಿ ಮಿಂಚಿದ್ದಾರೆ. ಜೊತೆಗೆ ನವೀನ್ ಡಿ ಪಡೀಲ್, ಉಮೇಶ್ ಮಿಜಾರ್, ಮಂಜು ರೈ, ದೀಪಕ್ ರೈ ಪಾಣಾಜೆ, ಪ್ರಕಾಶ್ ತೂಮಿನಾಡು, ರೂಪಾ ವರ್ಕಾಡಿ ಸೇರಿದಂತೆ ತಾರಾ ಬಳಗವನ್ನ ಈ ಚಿತ್ರತಂಡ ಒಳಗೊಂಡಿದೆ. ಒಟ್ಟಿನಲ್ಲಿ ಸಿನಿಮಾ ಯಾವಾಗ ರಿಲೀಸ್ ಅನ್ನೋ ಪ್ರಶ್ನೆಗೆ ಚಿತ್ರತಂಡದಿಂದ ಉತ್ತರ ಸಿಕ್ಕಿದ್ದು, ಅಭಿಮಾನಿಗಳು ಚಿತ್ರ ಬಿಡುಗಡೆಗಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್ 24/7 ಮಂಗಳೂರು.